ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಶಿಖರದಿಂದ ಸಾಗರ ಯಾನದಲ್ಲಿ ಭಾಗಿಯಾಗಿರುವ ರಾಜ್ಯದ 5 ಯುವತಿಯರು ಮಲ್ಪೆಗೆ ಆಗಮಿಸಿದ್ದಾರೆ. ಕಾಶ್ಮೀರದಲ್ಲಿ ಕೋಲ್ಹೈ ಶಿಖರವನ್ನು ಯಶಸ್ವಿಯಾಗಿ ಏರಿ ಅನಂತರ ಲಡಾಖ್ನಿಂದ 3000 ಕಿಲೋಮೀಟರ್ ಸೈಕಲ್ ಯಾನ ಮಾಡುತ್ತಾ ಕಾರವಾರಕ್ಕೆ ಬಂದು ಕಾರವಾರದಿಂದ ಕರ್ನಾಟಕದ ಕರಾವಳಿಯ 300 ಕಿಲೋಮೀಟರ್ ಸಮುದ್ರದಲ್ಲಿ ಕಿಯಾಕಿಂಗ್ ಯಾನ ಮಾಡುತ್ತಾ ಮಲ್ಪೆ ಸಮುದ್ರ ತೀರಕ್ಕೆ ಆಗಮಿಸಿದ್ದಾರೆ. ಮಲ್ಪೆ ಸಮುದ್ರ ತೀರದಲ್ಲಿ ಜಿಲ್ಲಾಡಳಿತ ಪರವಾಗಿ ಪ್ರಭಾರಿ ಜಿಲ್ಲಾಧಿಕಾರಿಯಾಗಿರುವ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್ ಸ್ವಾಗತಿಸಿದರು. ಯುವತಿಯರು ಸಾಹಸ ಕ್ರೀಡೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸುವ ಜೊತೆಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡುವ ದಿಟ್ಟ ನಿರ್ಧಾರ ಮಾಡಬೇಕು ಎಂದು ತಿಳಿಸಿದರು. ಭ್ರಷ್ಟಾಚಾರ ನಿರ್ಮೂಲನೆ ಪರಿಕಲ್ಪನೆಯೊಂದಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಿಜಿಲೆನ್ಸ್ ವೀಕ್ ಹಮ್ಮಿಕೊಂಡಿದ್ದು ಇದರ ಪೂರ್ವ ಚಿತ್ರಕಲಾ ಸ್ಪರ್ಧೆ ಗಿಡ ನೆಡುವಂಥ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಇಲ್ಲ ಬ್ಲ್ಯಾಂಕ್ ಮೈಂಡೆಡ್ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ರೆ ನಾವು ಹೋಗ್ತಾ ಇದ್ವಿ. ತುಂಬ ಸುಸ್ತು ಕೂಡ ಆಗ್ತಾ ಇದ್ವಿ, ಯಾಕೆಂದರೆ ಹೋಗ್ತಾ ಹೋಗ್ತಾ ತುಂಬ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇತ್ತು. ನಾವು ಶಿಖರದಿಂದ ಸಾಗರದವರೆಗೂ ಒಂದು ಟ್ರಾವೆಲ್ ಅಂತ ಮಾಡ್ತಾರಲ್ವ, ಸೊ ಅದರಲ್ಲಿ ನಾವು ಅಡ್ವೆಂಚರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ನಾವು ಕೊಲಾಯ್ ಅನ್ನೋ ಪೀಕ್ನ 5425 ಮೀಟರ್ಸ್ ಹೈಟ್ ಇರೋ ಪೀಕ್ನ ಕ್ಲೈಮ್ ಮಾಡಿದ್ವಿ. ಅದರಿಂದ ನೆಕ್ಸ್ಟ್ ಸೈಕ್ಲಿಂಗ್ 3350 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡ್ಕೊಂಡ್ಬಂದ್ವಿ. ಸೈಕ್ಲಿಂಗ್ ನಾವು ಕರ್ದುಂಗ್ಲಿಂದ ಇಟ್ಕೊಂಡು ಕಾರವಾರವರೆಗೂ ಸೈಕ್ಲಿಂಗ್ ಮಾಡಿದ್ದೀವಿ. ದೆನ್ ಅದಾಗಿದೆ ನೆಕ್ಸ್ಟ್ ನಮಗೆ ಕಾರವಾರ ಶಿಖರ್ ಟು ಸಾಗರ್ ಎಕ್ಸ್ಪಿಡಿಷನ್ ಏನಿದೆ ಅದನ್ನ ಟೀಮ್ನ ಲೀಡ್ ಮಾಡ್ತಾ ಇದ್ದೀನಿ. ನಮ್ಮ ಹೆಸರು ಹೇಳೋ ಹಾಗೆ ಶಿಖರದಿಂದ ಸಾಗರದವರೆಗೆ ನಮ್ಮ ಪಯಣನ ಬೆಳೆಸಿದ್ದೀವಿ. ಶಿಖರ ಅಂದರೆ ಕೊಲಾಯ್ ಪೀಕ್, ಇದು 5425 ಮೀಟರ್ ಎತ್ತರ ಇದೆ. ಅದನ್ನು ನಾವು ಕ್ಲೈಮ್ ಮಾಡಿದ್ವಿ. ಅದಾದ ನಂತರ ಲಡಾಖ್ಗೆ ಬಂದು ಲಡಾಖಿನ ಕರ್ದುಂಗ್ಲಾ ಪಾಯಿಂಟ್ ಅಂತ ಏನಿದೆ ಅಲ್ಲಿಂದ ನಾವು ಕಾರವಾರದವರೆಗೆ 3350 ಕಿಲೋಮೀಟರ್ಗಳ ಸೈಕಲ್ ರೈಡ್ ಮಾಡಿದ್ವಿ. ಅದಾದ ನಂತರ ಕಾರವಾರದಿಂದ ಮಂಗಳೂರಿನ ಉಳ್ಳಾಲ್ವರೆಗೆ 300 ಕಿಲೋಮೀಟರ್ ಕಾಯಕಿಂಗ್ನ ಮಾಡ್ತಾ ಇದ್ವಿ.